ಕನ್ನಡ ಚಲನಚಿತ್ರದಲ್ಲಿ ಈಗ ಸದ್ದು ಮಾಡುತ್ತಿರುವಂಥ ಕಾಂತಾರ ಚಿತ್ರದ ಏನು ಕಂಬಳದ ಸೀನನ್ನು ಈ ಒಂದು ಕಂಬಳ ಗದ್ದೆಯಲ್ಲಿ ಮಾಡಲಾಗಿತ್ತು. ಅಂದರೆ ರಿಷಬ್ ಶೆಟ್ಟಿ ಅವರ ಹುಟ್ಟೂರಾದಂತಹ ಕೆರಾಡಿಯಲ್ಲಿ ಈ ಒಂದು ಕಂಬಳದ ಏನು ಒಂದು ಚಿತ್ರೀಕರಣ ಆಗಿತ್ತು. ಈ ಚಿತ್ರೀಕರಣ ಸಂದರ್ಭದಲ್ಲಿ ಸ್ಥಳೀಯರೊಬ್ಬರು ಅದಕ್ಕೆ ಸಾಕಷ್ಟು ಒಂದು ಪ್ರತ್ಯಕ್ಷದರ್ಶಿಯಾಗಿ ಆ ಒಂದು ಸಂದರ್ಭದಲ್ಲಿ ಇದ್ದವರು ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೇಳೋಣ. ಹೇಗೆ ಈ ಒಂದು ಚಿತ್ರೀಕರಣ ಇಲ್ಲಿ ಆಗಿತ್ತು? ಇಲ್ಲಿ ಕಂಬಳದ ಶೂಟನ್ನು ಈ ಒಂದು ಗದ್ದೆಯಲ್ಲಿ ಮಾಡಲಾಗಿತ್ತು. ಇಲ್ಲಿ ಒರಿಜಿನಲ್ ಆಗಿ ಪ್ರತಿ ವರ್ಷವೂ ಕಂಬಳ ನಡೆಯುವಂಥ ಕಂಬಳ ಗದ್ದೆ ಇದು. ಅಂದರೆ ಪೂರ್ವಜರು ಹೇಳೋರ ಪ್ರಕಾರ ಇದು ದೇವರು ಸೃಷ್ಟಿಸಿರೋ ಗದ್ದೆ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಕಂಬಳ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ 25ರಿಂದ 30 ಜೊತೆ ಕೋಣಗಳು ಬರ್ತಾಯಿದ್ವು ವರ್ಷಕ್ಕೆ. ಮತ್ತು ಇದೊಂದು ಗದ್ದೆ ಇದೆಯಲ್ಲ, ಆ ಭಾಗದಲ್ಲಿ ಒಂದು ಸ್ಟೇಜ್ ಹಾಕಿದ್ರು, ಮತ್ತು ಈ ಕಡೆ ಒಂದು ಸ್ಟೇಜ್ ಹಾಕಿದರು. ಮೊದಲಿಗೆ ಪ್ರೈಸ್ ಕೊಡುವಾಗ ಫೈಟ್ ಸೀನ್ ಆಗ್ತದಲ್ಲ, ಅದು ಅಲ್ಲಿರೋ ಸ್ಟೇಜಲ್ಲಿ ನಡೆದಿರೋವಂಥದ್ದು. ಮತ್ತು ಇದು ಕಂಬಳಕ್ಕೆ ಕೋಣ ತಗೊಂಡು ಹೋಗೋದು ಮತ್ತು ತಗೊಂಡು ಬರುವಂಥ ಎಂಟ್ರೆನ್ಸ್ ಆಗಿರ್ತದೆ. ಕಂಬಳ ಶೂಟಿಂಗ್ ಟೈಮಲ್ಲಿ ಒಂದು 500ರಿಂದ 600 ಜನ ಬ್ಯಾಕ್ಗ್ರೌಂಡಲ್ಲಿ ಜೂನಿಯರ್ಸ್ ಆಗಿ ಭಾಗವಹಿಸಿದರು. ಮತ್ತು ಶೂಟಿಂಗೋಸ್ಕರ ಒಂದು 10 ಜೊತೆ ಕೋಣವನ್ನು ಬಳಸಲಾಗಿತ್ತು ಇಲ್ಲಿಗೆ. ಅಂದರೆ ಇಲ್ಲಿ ಲೋಕಲ್ ಸ್ಥಳೀಯ ಕೋಣಗಳನ್ನು ತಂದು ಯೂಸ್ ಮಾಡ್ಕೊಳ್ಳಲಾಗಿದೆ. ಸತತ 1 ವಾರ ಶೂಟ್ ನಡೆದಿದೆ ಕಂಬಳ ಶೂಟಿದು. ಇದಿಷ್ಟು ಗದ್ದೆನ ಯೂಸ್ ಮಾಡ್ಕೊಳ್ಳಾಗಿದೆ ಫೈಟ್ಗೆ. ಮತ್ತು ಫಸ್ಟಿಗೆ ಒಂದು ಸಲ ರೋಪ್ ಹಾಕಿ ಒಂದು ಕ್ಯಾಮ್ರಾ ಬಿಟ್ಟಿದ್ದರು. ಅದು ಇಲ್ಲಿ ಬರ್ತಾ ಬಿದ್ದಿತ್ತು, ಗದ್ದೆಗೆ ಬಿದ್ದಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು. ಅದಂದರೆ ಇಂಡಿಯಾಗೆ ಸೆಕೆಂಡ್ ಲಾಂಚ್ ಆಗಿರೋದಂತೆ ಬೆಂಗಳೂರಿಗೆ. ಆ ಕ್ಯಾಮ್ರಾ ಇಲ್ಲಿ ದಡದಲ್ಲಿ ಬಂದು ಬಿದ್ದಿತ್ತು. ಕಂಬಳಕ್ಕೆ 1 ತಿಂಗಳು ಅವರು ಮಧ್ಯೆ ಶೂಟ್ ಸ್ಟಾಪ್ ಮಾಡಿ 1 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರು ಅವರು. ಅಂದರೆ ಅಲ್ಲಿ ಕಂಬದ ಕೋಣೆ ಹತ್ರ ಸ್ಟಾರ್ಟಿಂಗಲ್ಲಿ ದೀಪಣ್ಣ ಮತ್ತು ರಕ್ಷಿತಣ್ಣ ಅಂತ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವರು ಫಸ್ಟಿಗೆ ಕಂಬಳ ಗೋರಿ ಅನ್ನತ್ತಿದ್ರು. ಅವರು ಸ್ಟಾರ್ಟಿಂಗ್ 2 ಸಲ ಬಿದ್ದಿದ್ರು, ಇಲ್ಲಿ ಮುಖಾಲ ಸ್ಕ್ರ್ಯಾಪ್ ಆಗಿತ್ತು ಇಬ್ಬರದ್ದು. ರಿಷಬಣ್ಣಂದು ಅದೇ ಸ್ವಲ್ಪ ಅವ್ರಿಗಿದು ಸ್ವಲ್ಪ ಭಯ ಇತ್ತು, ಅವರಂದರೆ ಹೀರೋ ಕ್ಯಾರೆಕ್ಟ್ರಲ್ಲ, ಸ್ವಲ್ಪ ಡ್ಯಾಮೇಜ್ ಆದರೆ ಏನೋ ಸಮಸ್ಯೆ ಆಗುತ್ತೇನೋ ಅಂತ. ಆಮೇಲೆ ರಿಷಬಣ್ಣ ಓಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಳ್ಳಿ ಹಿಡಿದು ಓಡಿದ್ರ, ಏನು ಪರವಾಗಿಲ್ಲ, ಫಸ್ಟ್ ಸ್ಟೆಪ್ಪಲ್ಲೇ ಸಕ್ಸಸ್ ಆದರು ಅಣ್ಣ. ಎಸ್, ಇದು ಈ ಒಂದು ಕಂಬಳ ಗದ್ದೆಯಲ್ಲಿ ಶೂಟಿಂಗ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಅವರು ವಿವರಿಸಿದರು. ಆದರೆ ರಿಷಬ್ ಶೆಟ್ಟಿ ಅವರು ಆ ಒಂದು ಚಲನಚಿತ್ರದಲ್ಲಿ ಒಂದು ಎಂಟ್ರಿ ಸೀನ್ ಕೂಡ ಆ ಒಂದು ಕಂಬಳದ ಸೀನಲ್ಲಿ ಆಗಿರೋದ್ರಿಂದ ಅವರಿಗೆ ಈ ಒಂದು ಗದ್ದೆಯಲ್ಲಿ ನಡೆದಂಥ ಕಂಬಳ ಆ ಒಂದು ಏನು ಚಲನಚಿತ್ರದಲ್ಲಿ ಒಂದು ವಿಶಿಷ್ಟ ಅಂತ ಹೇಳ್ಬೋದು. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.